ಹಿಂದೆ ಡೌಟ್ನಾಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಾಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಾಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. Now our given question is prove that root 2 plus root 3 is an irrational number ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಪ್ರೂವ್ ಮಾಡಬೇಕು, ಇರೇಷನಲ್ ನಂಬರ್ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ದಿಸ್ ಈಸ್ ಮೈ ಸೊಲ್ಯೂಷನ್ ಪಾರ್ಟ್. ಓಕೆ, ನಾವು ಇದನ್ನು ಇರೇಷನಲ್ ನಂಬರ್ ಇದೀನೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಫಸ್ಟ್ ನಾವೇ ಮಾಡಬೇಕು, ಅಸಂಪ್ಷನ್ ತೊಗೋಬೇಕು. ಓಕೆ, ಏನು ಅಸಂಪ್ಷನ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡಿ, ಅಸ್ಯೂಮ್ ಓಕೆ ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3. ಓಕೆ, ಜಸ್ಟ್ ಫಾರ್ ಅಸಂಪ್ಷನ್ we take it as rational number. okay, is a rational number ಅಂತ ನಾವು ಅಸ್ಯೂಮ್ ಮಾಡಬೇಕು, ಸರಿನಾ? ಓಕೆ, ಅಸ್ಯೂಮ್ ರೂಟ್ 3 ಪ್ಲಸ್ ರೂಟ್ 2 is a rational number ಅಂತ ಅಸ್ಯೂಮ್ ಮಾಡಬೇಕು. ಓಕೆ, ಅಂದರೆ ಏನು ಮಾಡಬೇಕು, ಇದ್ರ ಸ್ಕ್ವೇರ್ ಏನಿರುತ್ತೆ ಆಲ್ಸೋ ರ್ಯಾಷನಲ್ ನಂಬರ್. ಓಕೆ, ಅಂದರೆ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಏನಿರಬೇಕು ಈಸ್ ಆಲ್ಸೋ ರ್ಯಾಷನಲ್ ನಂಬರ್ ಇರಬೇಕು, ಸರಿನಾ? ಸಪೋಸ್ ಇದ್ರ ಸ್ಕ್ವೇರ್ ಏನಾದರೂ ರ್ಯಾಷನಲ್ ನಂಬರ್ ಇದ್ದರೆ, ಓಕೆ, ಇದ್ರ ಸ್ಕ್ವೇರ್ ರ್ಯಾಷನಲ್ ನಂಬರ್ ಇದ್ದರೆ ಏನಾಗುತ್ತೆ, ನಾವೊಂದು ಹೇಳ್ಬೋದು ಇಟ್ ಈಸ್ ಎ ರ್ಯಾಷನಲ್ ನಂಬರ್, ಅದರ್ವೈಸ್ ಇಟ್ ಈಸ್ ಇರೇಷನಲ್. ನಾವು ಚೆಕ್ ಮಾಡುವ ಯಾವಾಗ ಸ್ಕ್ವೇರ್ ಏನಾಗುತ್ತೆ ಅಂದರೆ, ಓಕೆ, ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಇಟ್ ಈಸ್ ನಥಿಂಗ್ ಬಟ್ ದಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಲ್ಲಿರುತ್ತೆ. ಸೊ ಏನಾಗುತ್ತೆ, ಎ ಸ್ಕ್ವೇರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಓಕೆ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ ಎ ಇಂಟು ಬಿ ಅಂದರೆ 2 ಟೈಮ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 3. ಓಕೆ, ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಅಂದರೆ 2 ಬರುತ್ತೆ, ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಅಂದರೆ 3 ಬರುತ್ತೆ, ಪ್ಲಸ್ ಇದು 2 ಬರುತ್ತೆ ಬರ್ಕೊಳ್ಳಿ. ಓಕೆ, ಮತ್ತು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅಂದರೆ ಸ್ಕ್ವೇರ್ ರೂಟ್ ಆಫ್ 6 ಆಗುತ್ತೆ ಅಲ್ವಾ? ದ್ಯಾಟ್ ವಿಲ್ ಬಿ ಈಕ್ವಲ್ ಟು 5 ಪ್ಲಸ್ 2 ಟೈಮ್ಸ್ ಆಫ್ ರೂಟ್ 6 ಆಗುತ್ತೆ, ಸರಿನಾ? ಇದರಲ್ಲಿ ನೋಡಿ 5 ಅನ್ನೋದು ಏನಿದೆ, ಇಟ್ ಈಸ್ ಅ ರ್ಯಾಷನಲ್. ಓಕೆ, ಇಟ್ ಈಸ್ ಅ ರ್ಯಾಷನಲ್ ನಂಬರ್. ಓಕೆ, ಮತ್ತು ರೂಟ್ 2 ಕೂಡ ರ್ಯಾಷನಲ್, ಬಟ್ ರೂಟ್ 6 ಇದೆ ಅಲ್ವಾ, ಇಟ್ ಈಸ್ ಇರ್ಯಾಷನಲ್, ಸರಿನಾ? ಓಕೆ, ಇರ್ಯಾಷನಲ್. ಓಕೆ, ಇದು ರೂಟ್ 6 ಇರ್ಯಾಷನಲ್ ಇದೆ ಮತ್ತು 2 ರ್ಯಾಷನಲ್ ಇದೆ ಅಲ್ವಾ, ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಕೂಡ ಇದು ಇರ್ಯಾಷನಲ್ ನಂಬರ್ ಬರುತ್ತೆ, ಸರಿನಾ? ಓಕೆ, ಇಟ್ ಈಸ್ ಇರ್ಯಾಷನಲ್ ನಂಬರ್. ಸೊ ಇದರಿಂದ ನಾವು ಹೇಳ್ಬೋದು ಏನಪ್ಪ ಅಂದರೆ 5 ಪ್ಲಸ್ 2 ಟೈಮ್ಸ್ ಆಫ್ ರೂಟ್ 6 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಓಕೆ, ಇರ್ಯಾಷನಲ್ ನಂಬರ್, ಸರಿನಾ? ಹೆನ್ಸ್ ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3 ಈಸ್ ಇರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಅವರ್ ರಿಕ್ವೈರ್ಡ್ ಆ್ಯಂಡ್ ಫೈನಲ್ ಆನ್ಸರ್. ಥ್ಯಾಂಕ್ ಯು.